ಬಂದರದ ಮಿನಿಸ್ಟ್ರಿ, ಮೀನುಗಾರಿಕೆದ ಮಿನಿಸ್ಟ್ರಿ ಆಯ್ತು, ಒಟ್ಟಿಗೆ ನಮ್ಮ ಮುಜರಾಯಿ ಇಲಾಖೆದ ಮಿನಿಸ್ಟ್ರಿ. ನಮ್ಮ ಮಾತ ಪುಣ್ಯದಾತ ಪಂಡ ದೇವಸ್ಥಾನ ಭಜನಾ ಮಂದಿರ ಬೇತೆ ಬೇತೆ ದೈವಶಕ್ತಿ ಪುನಂಚಿನ ಸ್ಥಾನೋಲೆಗ್ಲ ಆರು ಅಲ್ತದ ಕಾಸು ಕಡಪುಡ್ದು ಐನ ಅಭಿವೃದ್ಧಿ ಮನ್ಪನಿ ಪಂಡದನ್ನು ನಮ್ಮ ಭಾಗ್ಯ, ನಮ್ಮ ಊರದ ಭಾಗ್ಯ, ನಮ್ಮ ಮಣ್ಣದ ಭಾಗ್ಯ. ಅರೆಕೈಟೆ ಇನಿ ಶಿಲಾನ್ಯಾಸ ಆವಡ್ದು ನಾನು ದೇವೇರು ಬರಿತೇನೆ ಹಲವು ಸತಿ ಒಂದು ಆದಲ ಆರೆಗೆ ಇನಿ ಸಮಯ ಕೊಡ್ದು ಈ ಮಣ್ಣಿಗೆ ಬರ್ತದೆ. ಇನ್ನೇನು ಶಿಲಾನ್ಯಾಸ ಬಂತದ್ದು ಭಾರಿ ಶೋಕದ ಭವ್ಯವಾಯಿನ ಭಾರಿ ಪೊರ್ಲದ ಒಂದು ಬಿಲ್ಡಿಂಗ್ ಆಪಣಿ ಬಂದನ ಒಂದು ದೇವೇರಿನ ಶಕ್ತಿ. ಆಪತ್ಕಾಲಗೂ ಜನಕ್ಲೆ ಉಂತಾರೆ ಮೂಲೊಂಜಿ ಪೊರ್ಲದ ಬಿಲ್ಡಿಂಗ್ ನೆಡ್ದುಂಬು 1000 ಕೋಟಿ ರೂಪಾಯಿ ಅದಲ್ಲ ಶಾಶ್ವತವಾದ ಒರಿಯರು ಬಂದು ದೇವರ ಪ್ರಾರ್ಥನೆ ಎಂತ ಒಟ್ಟಿಗೆ ಸಂಸದರ ಇನ್ನು ಬರೋಡಿಕ್ತಾನೆ ಆಂಡ ಒಂದು ಕಟೀಲ್ ಭಾರಿ ಅರ್ಜೆಂಟ್ ಮೀಟಿಂಗ್ ಇತ್ತು ನಡೆದವರ ಎಲ್ಲೇ ಆರು ಅಧಿಕಾರ ಪದಗ್ರಹಣ ಮನ್ಪಣಿಡ್ದವರ ಆರು ಬೇರೆ ಬೇಡ ಅಣುಕೆ ಎಂದು ಎಂಕ್ ಬರಿಯರ ಅಬ್ಜಿ ಸಂಪೂರ್ಣವಾದ ಎಂಕ್ ಒಂದು ಎಂಜಿನ ಅನುಮತಿ ಕೊರಡು ಅಂಚ ಇತ್ತೆ ನಮ್ಮ ಗೌರವಂತ ಶ್ರೀನಿವಾಸ ಪೂಜಾರ್ಲಿ నేను ಶಿಲಾನ್ಯಾಸ ಮನ್ಪೇರು ದೇವಿಯರ್ನ ಆಶೀರ್ವಾದ ಬೋಡು, ಗುರು ಹಿರಿಯಕನ ಆಶೀರ್ವಾದ ಬೋಡು. ರಾಣಿ ಹಬ್ಬಕ್ಕನ ಊರು, ಆ ರಾಣಿ ಹಬ್ಬಕ್ಕ ಬಂದ ರಾಜ್ಯ
ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಉಳ್ಳಾಲ ಪುರಸಭೆಯ ಮಾಜಿ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಹಾಗೂ ಕೌನ್ಸಿಲರ್ ಆಗಿರ್ತಕ್ಕಂಥ ಶ್ರೀಮತಿ ಭವಾನಿ ಕಾಪಿಗಾಡ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಗೀತಾಬಾಯಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರೇಷ್ಮಾ ಬಂಡಿಗೋಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮಿತಾ ಗಟ್ಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸಿದೆ. ಹಾಗೆ ಮಮತಾ ಮೊಗರಪಟ್ನ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಲಪಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಆಲ್ವಾ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ PW ಇಂಜಿನಿಯರ್ ಆಗಿರ್ತಕ್ಕಂಥ ಲಕ್ಷ್ಮಣ್ ಪೂಜಾರಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಂತ್ರಜ್ಞಾನಗಳ ಅಭಿವೃದ್ಧಿ ಜಾಸ್ತಿ ಆದಂತೆ ಬರಬಹುದಾದ ವಿಪತ್ತಿನ ಮುನ್ಸೂಚನೆ ಸಿಕ್ಕಿದಾಗ ನಾವು ಜನರನ್ನು ಸ್ಥಳಾಂತರ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಬರುತ್ತೆ. ದೇವಾನುಗ್ರಹದಿಂದ ಈ ಕಡೆ ತುಂಬ ಕಡಿಮೆ ಇದೆ. ಕೆಲವು ಕಡೆಗಳಲ್ಲಿ ಅತ್ಯಂತ ಭೀಕರವಾಗಿ ಬಂದಿರುವಂಥ ಸ್ಥಿತಿಗಳನ್ನು ಕೂಡ ನಾವು ನೋಡ್ತೇವೆ. ಒಂದೇ ಸಾರಿ ಚಂಡಮಾರುತ ಬರುತ್ತೆ ಅಂತ ಗೊತ್ತಾದ ಕೂಡಲೇ ಜನರನ್ನು ಸ್ಥಳಾಂತರ ಮಾಡದೇ ಇದ್ದರೆ ಜನರ ರಕ್ಷಣೆ ಮಾಡೋದು ಕಷ್ಟ ಆಗಿಬಿಡುತ್ತೆ. ಕೆಲವು ಸಾರಿ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವೆಲ್ಲ ಏನು ಹೇಳೋದು ಬೇಡ ಸರ್ಕಾರದವರು, ನಾವು ಎಷ್ಟೋ ವರ್ಷದಿಂದ ಇಲ್ಲಿದ್ದವರು, ನಮಗೇನು ಆಗಿಲ್ಲ, ಇಂಥದ್ದೆಲ್ಲ ಪ್ರತಿ ವರ್ಷ ನೋಡಿದ್ದೇವೆ ನಾವು ಅಂತಾರೆ. ಹಾಗೆ ಜನರ ಮನವೊಲಿಸಿ ಕನಿಷ್ಠ ಹತ್ತಿರದ ಸ್ಥಳಕ್ಕಾದರೂ ಅವರನ್ನು ಸ್ಥಳಾಂತರಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸುಮಾರು 11,000 ಚದರ ಅಡಿಯ ಪ್ರಥಮ ಮಹಡಿಯನ್ನೊಳಗೊಂಡಂಥ ಸುಮಾರು 2,70 ಲಕ್ಷ ರೂಪಾಯಿ ಮೊತ್ತದ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ, ಆಶ್ರಯ ತಾಣವಾಗಿ ಈ ಮಾಡಲಿಕ್ಕೆ ತುರ್ತಾಗಿ ಈ ಕಾರ್ಯಕ್ರಮ ಕೈಗೊಳ್ಳಿಕ್ಕೆ ಸರ್ಕಾರ ಬಿಡುಗಡೆ ಮಾಡಿದಂಥ 270 ಲಕ್ಷದ ಈ ಮೊತ್ತಕ್ಕೆ ಇವತ್ತು ನಾನು ಶಿಲಾನ್ಯಾಸ ಮಾಡಿದ್ದೇನೆ. ನಾನು ಗುತ್ತಿಗೆದಾರನ ಕರೆದು ಕೇಳಿದೆ, ಈಗಾಗಲೇ ಟೆಂಡರ್ ಆಗಿ 6 ತಿಂಗಳಾಗಿದೆ, 1 ವರ್ಷ ಅವಧಿ ನಂದು, ಶಿಲಾನ್ಯಾಸ ಆಗಿಲ್ಲ ಅನ್ನೋ ಕಾರಣಕ್ಕೆ ಕಾಮಗಾರಿ ನಾನು ಮಾಡ್ತಾ ಇರೋದು ಮುಂದೂಡ್ತಾ ಇದ್ದೆ ಅಂತೇಳಿ ಹೇಳಿದರು. ನಾನು ಯಾವಾಗಲೂ ಒಂದು ಮಾತನ್ನು ಸ್ಪಷ್ಟಪಡಿಸಬೇಕು, ಟೆಂಡರ್ ಆದ ಕೂಡಲೇ ಕಾಮಗಾರಿ ಪ್ರಾರಂಭ ಆಗಬೇಕು. ಒಂದು ವೇಳೆ ಅದು ಶಿಲಾನ್ಯಾಸ ಆಗುತ್ತೆ, ಶಿಲಾನ್ಯಾಸ ಆಗೋದಿಲ್ಲ, ಅಕಸ್ಮಾತ್ ಕಾರಣಕ್ಕೆ 1 ವರ್ಷವರೆಗೂ ಶಿಲಾನ್ಯಾಸ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಕಾಮಗಾರಿ ಮಾಡೋದಾರೆ ಅವಾಗ 2,80 ಲಕ್ಷ ರೂಪಾಯಿ ತನ್ನಷ್ಟಕ್ಕೆ ಲ್ಯಾಪ್ಸ್ ಆಗುವಂಥ ಅಪಾಯ ಇರುತ್ತೆ. ಒಂದೊಂದು ಸಾರಿ ಕಾಮಗಾರಿ ಮಾಡಿದಾಗ ರೀಟೆಂಡರ್ ಮಾಡಿ, ಈ ಟೆಂಡರಲ್ಲಿ ಕಾಮಗಾರಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ರೀಟೆಂಡರ್ ಮಾಡಬೇಕಾದಂಥ ಅವಶ್ಯಕತೆಗಳು ಕೂಡ ಇರುತ್ತೆ. ಹಾಗಾಗಿ ಶಿಲಾನ್ಯಾಸ, ಉದ್ಘಾಟನೆ ಇದೊಂದು ಸಂಪ್ರದಾಯ, ಇದನ್ನೇ ಪಾಲಿಸ್ತಾ ಹೋದರೆ ನಿಮ್ಮ ಮೂಲ ಉದ್ದೇಶಗಳು ಈಡೇರುವುದಿಲ್ಲ ಅನ್ನುವಂಥ ಮಾತುಗಳನ್ನು ನೆನಪು ಮಾಡಿ ತಕ್ಷಣ ಕಾಮಗಾರಿ ಪ್ರಾರಂಭ ಮಾಡಿ, ಯಾವುದೇ ಸಮಯಕ್ಕೆ ಇದನ್ನು ಮುಂದೂ ಕೂಡ ಈ ಅವಧಿಯನ್ನು ಮುಂದುವರಿಸಬೇಕು ಅಂತ ನೀವು ಯಾರು ಬಂದರೂ ಕೂಡ, ಇಂಜಿನಿಯರ್ ಬಂದರೂ ನಾನು ಕೇಳೋದಿಲ್ಲ, ಗುತ್ತಿಗೆದಾರ ಬಂದರೂ ಕೇಳೋದಿಲ್ಲ. ಯಾಕಂದರೆ ಕಾಮಗಾರಿ ಆಗಬೇಕಾದದ್ದು ನಮ್ಮ ಜವಾಬ್ದಾರಿ, ನಾವು ಮಾಡಬೇಕಾದದ್ದು ಗುಣಮಟ್ಟದ ಕಾಮಗಾರಿ ಮಾಡಿ, ಯಾವುದೇ ತೊಂದರೆಗಳಿಲ್ಲದಿರುವಂತೆ, ಯಾವುದೇ ತಕರಾರು ಇಲ್ಲದಿರುವಂತೆ ನೇಮ ಕೊಡುವಂಥ ಮೊತ್ತವನ್ನು ಯಾವುದೇ ಕಾರಣಕ್ಕೂ ನಮ್ಮಿಂದ ತಪ್ಪಾಗಿದೆ, ಸರ್ಕಾರದಿಂದ ತಪ್ಪಾಗಿದೆ, ನಿಮಗೆ ಪಾವತಿ ಮಾಡುವಂಥ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ. ಮತ್ತು ಕಾಮಗಾರಿ ಕೂಡ ಯಾವ ರೀತಿ ಯೋಜನಾ ವರದಿಯನ್ನು ತಯಾರಿಸಿದ್ದೀರಿ, ಆ ಯೋಜನಾ ವರದಿ ಕೂಡ ಜನರಿಗೆ ಅನುಕೂಲ ಆಗುವಂತಿರಬೇಕು. ಒಂದೊಂದು ಸಾರಿ ನಾವು ರಸ್ತೆಗೆ ಕೆಲಸಗಳನ್ನು ಮಾಡುವಾಗ ತಪ್ಪು ನಮ್ಮದು ಇರ್ಬೋದು, ಇಲ್ಲ ಅಂತೇಳಿಲ್ಲ, ರಸ್ತೆಗಿಂತ ಚರಂಡಿ ಎತ್ತರದಲ್ಲಿದ್ದರೆ ನೀರು ಹೋಗುವುದು ಎಲ್ಲಿಗೆ ಅನ್ನೋ ಚರ್ಚೆ ಇರುತ್ತೆ. ರಸ್ತೆಗಿಂತ ಕೆಲವು ಚರಂಡಿ ಹತ್ರ ಕಡೆಗೆ ಅದನ್ನು ಕಟ್ ಮಾಡಿ ಹೋಲ್ ಮಾಡೋರು ನೋಡಿದ್ದೆ ನಾನು. ಹಾಗೆ ಇಂಜಿನಿಯರಿಂಗ್ ಮಾಡುವಾಗಲೂ ಕೂಡ ಒಂದು ತುಂಬ ನಾಜೂಕಿನ ಕೆಲಸ, ಸಾಮಾನ್ಯ ಲೋಕಜ್ಞಾನವೂ ಅನುಭವದಿಂದ ಹೊಸ ಯೋಚನೆಯನ್ನು ಇಟ್ಟುಕೊಂಡು ನಾವು ಅತ್ಯಂತ ಅರ್ಥಪೂರ್ಣವಾಗಿ ಎಲ್ಲೂ ಗುಣಮಟ್ಟ ಕೆಡದಿರುವಂತೆ, ಅದರ ಬಾಗಿಲುಗಳು, ಕಿಟಕಿಗಳು, ಅದಕ್ಕೆ ಹಾಕುವಂಥ ಗುಣಮಟ್ಟದ ವಸ್ತುಗಳು ಎಲ್ಲೂ ಕೂಡ ಲೋಪ ಆಗದಿರುವಂತೆ ಈ ಕಾಮಗಾರಿಯನ್ನು ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ಟೆಂಡರ್ ಮಾಡುವಾಗ ಒಂದಿಷ್ಟು ಸ್ಪರ್ಧಾತ್ಮಕ ದರದಲ್ಲಿ ನೀವು ಹಾಕ್ತೀರಿ, ಆದರೆ ಯಾವುದೇ ಕಾರಣಕ್ಕೆ ಗುಣಮಟ್ಟವು ಲೋಪದಂತೆ ಆಗದಂತೆ ಕೆಲಸಗಳು ಮಾಡಬೇಕು ಅನ್ನುವಂಥ ವಿನಂತಿ ಮಾಡಿ, ಸರ್ಕಾರ ನಿಮ್ಗೆ ಏನೇನು ಸಹಕಾರಗಳು ಮಾಡಬೇಕು ಅದೆಲ್ಲವನ್ನು ಮಾಡೋಣ. ನಮ್ಮ ಇಂಜಿನಿಯರು ಕೂಡ ಅದ್ರ ಮೇಲೆ ಆ ಕಾಮಗಾರಿಯ ಒಂದೊಂದು ಕಲ್ಲುಗಳ ಬಗ್ಗೆ ಕೂಡ ಗಮನ ಹರಿಸಿ ಅತ್ಯಂತ ವ್ಯವಸ್ಥಿತವಾಗಿ ಸರ್ಕಾರಿ ಕಟ್ಟಡವೊಂದು ಈ ಪ್ರದೇಶದಲ್ಲಿ ಅತ್ಯಂತ ಚಂದವಾಗಿ ಆಗಿದೆ ಅಂತ ಹೇಳಿ ನೋಡಿದವರು ಆತ್ಮಸಾಕ್ಷಿ ಒಪ್ಪಿಕೊಳ್ಳುವಂಥ ಸ್ಥಿತಿಯ ಗುಣಮಟ್ಟದ ಕೆಲಸಗಳಾಗಬೇಕು ಅನ್ನೋ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಅತ್ಯಂತ ಗೌರವಪೂರ್ಣವಾಗಿ ಈ ಕಾಮಗಾರಿಗೆ ಶಿಲಾನ್ಯಾಸ ಮಾಡಿದ್ದೇನೆ ಅನ್ನೋದನ್ನು ನೆನಪು ಮಾಡ್ತಾ, ನಮ್ಮ ಉಳ್ಳಾಲ ನಗರಸಭೆಯಲ್ಲಿ ಅನೇಕ ಸಮಸ್ಯೆಗಳು ಸಹಜವಾಗಿರುತ್ತೆ, ಎಲ್ಲ ನಗರಸಭೆಗಳಲ್ಲೂ ಕೂಡ ಇದೆ. ನಾನು ಇನ್ನೊಂದು ಬಹುಶಃ 24ನೇ ತಾರೀಕು ಅದರ ಆಸುಪಾಸಿನಲ್ಲಿ ಒಂದು ದಿನಾಂಕವನ್ನು ಕೊಟ್ಟು ಜಿಲ್ಲಾಧಿಕಾರಿಗಳಾದರೆ ಜಿಲ್ಲಾಧಿಕಾರಿಯವರು ಅಥವಾ ಉನ್ನತ ಅಧಿಕಾರಿಗಳ ಸಭೆ ಕರೆದು ಮಾನ್ಯ ಶಾಸಕರಿಗೆ ಕೂಡ ಮೊದಲಾಗಿ ಸೂಚನೆ ಕೊಟ್ಟು ಒಂದು ಪ್ರಗತಿ ಪರಿಶೀಲನೆ ಸಭೆಯನ್ನು ಕೂಡ ಈ ವಾರದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ದಿನಾಂಕವನ್ನು ನಿಗದಿಪಡಿಸಿ, ಇಲ್ಲಿ ತುಂಬ ಸಮಸ್ಯೆಗಳಿವೆ. ಕೆಲವು ಸತಿ ಭಾಳ ವರ್ಷಗಳ ಹಿಂದೆ ಮನೆ ಕಟ್ಟಿರುವಂಥ ಮನೆಗಳು ಹಾಗೆ ಉಳ್ಕೊಂಡಿದೆ, ಕೆಲವು ರಸ್ತೆಗಳು ಹಾಗೆ ಉಳ್ಕೊಂಡಿದೆ, ಎಲ್ಲ ಕಡೆ ಇರುತ್ತೆ. ಆದರೆ ಒಂದಷ್ಟು ನಾವು ಅದನ್ನು ಬೆನ್ನಟ್ಟಿದ್ರೆ ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನಗಳನ್ನು ಬಿಟ್ಟರೆ ಒಂದು ತಹಬಂದಿಗೆ ತರಬಹುದು ಅನ್ನೋದು ನಾನು ಕಂಡುಕೊಂಡಂಥ ಲೋಕಾನುಭವ. ಆ ಹಿನ್ನೆಲೆಯಲ್ಲಿ ಉಳ್ಳಾಲ ತಾನೇ ಇದು
ಉಳ್ಳಾಲ ಪುರಸಭೆಯ ಉಳ್ಳಾಲ ನಗರಸಭೆಗೆ ಇನ್ನೊಂದು ವಾರದಲ್ಲಿ ಭೇಟಿ ಕೊಟ್ಟು ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಏನೇನು ಸಮಸ್ಯೆಗಳಾಗಿದೆಯೋ ಅದನ್ನೆಲ್ಲವನ್ನು ಪರಿಹಾರ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ ಅನ್ನುವಂಥ ಮಾತು ಹೇಳಿ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಶಿಲಾನ್ಯಾಸ ಮಾಡಿದ್ದೇನೆ. ಇದೊಂದೇ ಅಲ್ಲ, ಈ ಪ್ರದೇಶದಲ್ಲಿರುವಂಥ ಎಲ್ಲ ಕಾಮಗಾರಿಗಳು ಕೂಡ ತುರ್ತಾಗಿ ಮುಗಿಬೇಕಾದಂಥ ಅವಶ್ಯಕತೆಗಳಿದೆ. ಕಾಮಗಾರಿ ಗುಣಮಟ್ಟದಲ್ಲಾಗಬೇಕಾದಂಥ ಜವಾಬ್ದಾರಿ ಇದೆ. ರಸ್ತೆಗಳಾಗಲಿ, ಸೇತುವೆಗಳಾಗಲಿ, ಕಿರು ಸೇತುವೆಗಳಾಗಲಿ, ಬಂದರುಗಳಾಗಲಿ ಎಲ್ಲೂ ಕೂಡ ಗುಣಮಟ್ಟದಲ್ಲಿ ರಾಜಿ ಮಾಡದಿರುವಂತೆ, ಇಂಜಿನಿಯರ್ ಮೇಲಾಗಲಿ ಕಾಂಟ್ರಾಕ್ಟರ್ ಮೇಲಾಗಲಿ ವಿನಾಕಾರಣ ಒತ್ತಡ ಬರದಂತೆ ಎಲ್ಲ ಕೆಲಸವನ್ನು ಅತ್ಯಂತ ಸುಸೂತ್ರವಾಗಿ ಮಾಡುವಂಥ ಜವಾಬ್ದಾರಿಯನ್ನು ನಮಗೆಲ್ಲರಿಗಿದೆ ಅನ್ನೋದನ್ನು ನೆನಪು ಮಾಡ್ತಾ, ವೇದಿಕೆಯಲ್ಲಿ ನಮ್ಮೆಲ್ಲ ಜನಪ್ರತಿನಿಧಿಗಳಿದ್ದೀರಿ, ನೀವೆಲ್ಲರೂ ಕೂಡ ಈ ಕಾಮಗಾರಿಯನ್ನು ಗಮನಿಸಬೇಕು ಮತ್ತು ನಿಮ್ಮ ಕ್ಷೇತ್ರದಲ್ಲಿ ಆಗುವಂಥ ಎಲ್ಲ ಕಾಮಗಾರಿ ಕೂಡ ಗಮನ ಕೊಟ್ಟು ಕೆಲಸಗಳು ಮಾಡಬೇಕು. ಯಾವುದಾದ್ರೂ ಅಧಿಕಾರಿಗಳಿಂದ ಸಮಸ್ಯೆಗಳಿದ್ರೆ, ಯಾವುದಾದ್ರು ಆಡಳಿತಾತ್ಮಕವಾದ ಸಮಸ್ಯೆಗಳಿದ್ರೆ, ಅಥವಾ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಕಡತಗಳೆಲ್ಲ ನಿಂತು ಬಿಟ್ಟಿದೆ ಅಂತ ಸಮಸ್ಯೆಗಳಿದ್ರೆ ಅದನ್ನು ನನ್ನ ಕಚೇರಿಯ ಮೂಲಕ ಅದನ್ನು ಸರಿಪಡಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ಗ್ರಾಮ ಅಭಿವೃದ್ಧಿ ಆಗಬೇಕು, ಈ ಗ್ರಾಮದ ಶುಚಿತ್ವ ಆಗಬೇಕು, ಈ ಗ್ರಾಮದ ಕುಡಿಯುವ ನೀರಿನ ಅಂದರೆ ಈ ನಗರಸಭೆಯ ಕುಡಿಯುವ ನೀರಿನ ವ್ಯವಸ್ಥೆಗಳು ಅತ್ಯಂತ ವ್ಯವಸ್ಥಿತವಾಗಿ ಆಗಬೇಕು ಅಂತ ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಯೋಚನೆ ಮಾಡಿದರೆ ತುಂಬ ವೇಗವಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಯಾವ ನಗರಗಳು, ಪಟ್ಟಣಗಳು, ಗ್ರಾಮಗಳು ಅಭಿವೃದ್ಧಿ ಆದರೆ ಅದು ರಾಜ್ಯಕ್ಕೆ, ದೇಶಕ್ಕೆ ಒಂದು ಸ್ವತ್ತಾಗ್ತದೆ ಮತ್ತು ದೇಶದ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಕನಸು ಕಂಡಿರುವಂಥ ನೆಲ ನಮ್ಮದು. ಹಾಗಾಗಿ ಎಲ್ಲ ಒಟ್ಟಾಗಿ ಒಂದಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಮಾತು ಹೇಳಿ, ಇಷ್ಟು ಬೆಳಿಗ್ಗೆ ಇಷ್ಟು ಬೇಗ ಇಷ್ಟೊಂದು ಪ್ರಮಾಣದಲ್ಲಿ ಜನ ಬಂದು ನೀವೆಲ್ಲ ಕುಳಿತಿರೋದು ನೋಡಿದರೆ ಈ ಸರ್ಕಾರಿ ಕೆಲಸ ಅತ್ಯಂತ ವ್ಯವಸ್ಥಿತವಾಗಿ ಆಗಬೇಕು ಅನ್ನುವಂಥ ನಿಮ್ಮ ಆಶಯಗಳನ್ನು ಕೂಡ ಅರ್ಥ ಮಾಡಿಕೊಂಡು, ಕೆಲವು ಸಮುದ್ರ ಕಿನಾರೆಯಲ್ಲಿ ಕೆಲವು ಕಾಮಗಾರಿಗಳು ಬಾಕಿವೆ ಅಂತ ಹೇಳಿದೆ, ಕೆಲವು ತಡೆಗೋಡೆಗಳು ಬಾಕಿವೆ, ಕೆಲವು ಯೋಜನೆಗಳು ಸ್ವಲ್ಪ ಇನ್ನೂ ವೇಗವಾಗಿ ಆಗಬೇಕು ಅಂತ ಹೇಳಿದ್ದಾರೆ. ಅದರಿಂದ ಇನ್ನೊಂದು ವಾರದಲ್ಲಿ ಎಲ್ಲ ಅಧಿಕಾರಿಗಳನ್ನ, ನಮ್ಮ ಬಂದರು ಇಲಾಖೆ, ಮೀನುಗಾರಿಕೆ ಇಲಾಖೆ ಮತ್ತು ನಮ್ಮ ಬೇರೆ ಬೇರೆ ಇಲಾಖೆಗಳಿರುವಂಥ ಇಂಜಿನಿಯರ್ ವಿಭಾಗವನ್ನೆಲ್ಲ ಕರ್ಕೊಂಡು ಬಂದು ಒಂದು 2-3 ಗಂಟೆ ಕೂತ್ಕೊಂಡು ಈ ನಗರಸಭೆ ಸಂಬಂಧಪಟ್ಟಂತೆ, ಕಡಲ ಕಿನಾರೆಗೆ ಸಂಬಂಧಪಟ್ಟಂತೆ ಎಲ್ಲ ಯೋಜನೆಗಳನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅನ್ನುವಂಥ ಮಾತು ಹೇಳಿ ಇವರ 45 ವರ್ಷದಲ್ಲಿ ನಗರಸಭೆ, ಈಗಿನ ನಗರಸಭೆಯ ಜಾಗದಲ್ಲಿ 45 ವರ್ಷ ನಮ್ಮ ರಾಜ್ಯ